ಉಲ್ಲಾಲ ಸಮುದಾಯ ಆರೋಗ್ಯ ಕೇಂದ್ರದ ಸನ್ಮಾನ್ಯ ಯು ಟಿ ಖಾದರ್ ನೇತೃತ್ವದಲ್ಲಿ ಆಕ್ಸಿಜನ್ ಉತ್ಪಾದವ ಇದರ ಘಟಕ ಪ್ಲ್ಯಾಂಟ್ ಮತ್ತು ಪ್ಲಾಟ್ಫಾರ್ಮ್ ಶಂಕುಸ್ಥಾಪನೆಯ ಈ ಸಭೆಯಲ್ಲಿರುವ ನಗರಸಭೆಯ ಅಧ್ಯಕ್ಷರಾದಂಥ ಚಿತ್ರಕಲಾ ಅವರೇ, ಉಪಾಧ್ಯಕ್ಷರಾದಂಥ ಅಯ್ಯೂಬ್ರವರೇ, ಸುಮಾರು 62 ಲಕ್ಷದ ಒಂದು ಯೋಜನೆ ಆಗಿರುತ್ತದೆ ಆಕ್ಸಿಜನ್ ಉತ್ಪಾದನೆ. ಅದರಲ್ಲಿ 45 ಲಕ್ಷ ಸೋನು ಸೂಡ್ ಇವರ ಫೌಂಡೇಶನಿಂದ ಮತ್ತು 15 ಲಕ್ಷ ಶಾಸಕರು ಯು ಟಿ ಖಾದರ್ ಅವರು ನಮ್ಮ DC ಹತ್ರ ಡಿಸ್ಕಸ್ ಮಾಡಿ ಆ ಫಂಡನ್ನು ರಿಲೀಸ್ ಮಾಡಿ ಒಟ್ಟಿಗೆಯಾಗಿ 62 ಲಕ್ಷದ ಯೋಜನೆ ಆಗಿರುತ್ತದೆ. ಬಹುಶಃ ಕೆಲವು ದಿವಸ ಮುಂಚೆ ಕೊರೋನಾ ಗಡಿಬೇಡಿಯಲ್ಲಿರುವಾಗ ಇಲ್ಲಿ ಉಲ್ಲಾಲ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಉಲ್ಲಾಲಕ್ಕೆ ಬೇಕಾಗುವ ಎಲ್ಲ ಕೊರೋನಾದ ವಿಷಯದಲ್ಲಿ ವ್ಯವಸ್ಥೆ ಬೇಕು ಅಂತ ನಮ್ಮ ಶಾಸಕರು ರೂಪಿಸಿಕೊಂಡು ಆಕ್ಸಿಜನ್ ಪೈಪ್ಲೈನ್ ಮತ್ತು ಆಕ್ಸಿಜನ್ ಸಿಲಿಂಡರ್ ಮತ್ತು 50 ಬೆಡ್ಡೆಲ್ಲ ರೆಡಿ ಮಾಡಿರುತ್ತಾರೆ. ಅದರೊಟ್ಟಿಗೆ ಈಗ ಆಕ್ಸಿಜನ್ ಉತ್ಪಾದನೆ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ಬಹುಶಃ ನಾವೆಲ್ಲರೂ ಒಂದು ಪುಣ್ಯವಂತರಿಂದ ನೆನೆಸಬೇಕು. ಯಾಕೆಂದರೆ ಉಲ್ಲಾಲದಲ್ಲಿ ನಮ್ಮ ಇಂಥ ಶಾಸಕರು ನಮಗೆ ಸಿಕ್ಕಿದ್ದು ಪ್ರತಿಯೊಂದು ನಮ್ಮ ಹಾಸ್ಪಿಟಲ್ನ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಯಾವಾಗಲೂ ನೋಡಿದ್ದು ಇದನ್ನು ತಲೆಬಿಸಿ ಮಾಡಿಕೊಂಡು ಹಂತದಲ್ಲಿ ಒಂದೊಂದು ಯೋಜನೆ ಇಲ್ಲಿಗೆ ತರುತ್ತಾ ಇದ್ದಾರೆ ಅವರು. ಇನ್ನೂ ಕೂಡ ಅವರಲ್ಲಿ ಕೆಲವು ಯೋಜನೆ ಇದೆ ಇಲ್ಲಿ ತರಲಿಕ್ಕೆ, ನಮ್ಮ ಉಲ್ಲಾಲದವರ ಕನಸು ಮಾಡಲಿಕ್ಕೆ. ಅದರಲ್ಲಿ ಒಂದು ಡಯಾಲಿಸಿಸ್ ಅದನ್ನು 10 ಬೆಡ್ ಹಾಗೂ 10 ಮಿಷನ್ ಇಲ್ಲಿಗೆ ಶೀಘ್ರದಲ್ಲೇ ಬರಲಿಕ್ಕಿದೆ. ಅದರೊಟ್ಟಿಗೆ ನಮ್ಮ ಹಳೆ ಬಿಲ್ಡಿಂಗಲ್ಲಿ ಫಿಸಿಯೋಥೆರಪಿ ಅದು ಕೂಡ ಆಗ್ತಾಯಿದೆ. ಅದರೊಟ್ಟಿಗೆ ನಮಗೆ ಆರೋಗ್ಯ ಇದು ಆಯುಷ್ಮಾನ್ ಅದು ಆಯುಷ್ ಇದು ಬಿಲ್ಡಿಂಗ್ ನಮ್ಮದು ಕೂಡ ಓಪನ್ ಆಗ್ತಾಯಿದೆ, ಈಗ ರೆಡಿ ಆಗ್ತಾಯಿದೆ ಬಿಲ್ಡಿಂಗ್. ಎಲ್ಲವೂ ಕೂಡ ನಮ್ಮ ಉಲ್ಲಾಲದಲ್ಲಿ ನಮ್ಮ ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಉಲ್ಲಾಲ ಕ್ಷೇತ್ರದವರಿಗೆ ಒಂದು ನಮಗೆ ಒಳ್ಳೆಯ ಒಂದು ಗುಡ್ ನ್ಯೂಸ್ ಆಗಿರುತ್ತದೆ. ಇಂಥ ಒಂದು ಹಾಸ್ಪಿಟ್ಲ್ ನಮಗೆ ಸಿಕ್ಕಿದೆ, ಒಳ್ಳೆಯ ಡಾಕ್ಟ್ರು ಕೂಡ ಇಲ್ಲಿದ್ದಾರೆ ಅದರಲ್ಲಿ. ಅದರೊಟ್ಟಿಗೆ ಎಲ್ಲರಿಗೂ ನಾವು ಹೇಳೋದು ಒಂದೇ, ನಮ್ಮ ಶಾಸಕರು ನಮ್ಮ ಉಲ್ಲಾಲ ಕ್ಷೇತ್ರಕ್ಕೆ ಬೇಕಾಗಿ ಏನೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡ್ತಾರೆ ಇದನ್ನೆಲ್ಲವೂ ನಾನು ನೆನೆಸಿಕೊಂಡು ಅವರಿಗೊಂದು ಎಲ್ಲರ ಪರವಾಗಿ ಉಲ್ಲಾಲ ಕ್ಷೇತ್ರದ ಪರವಾಗಿ ಹಾಗೂ ನಗರ ಸಭೆಯ ಪರವಾಗಿ ಹೆಚ್ಚಿನ ಮಾಜಿ ಸಚಿವರು ಹಾಗೂ ನಮ್ಮ ಶಾಸಕರಾದ ಯು ಟಿ ಖಾದರ್ ಸರ್ ಅವರ ಮುಂದಾಳತ್ವದಲ್ಲಿ ಇವತ್ತು ಈ ಆಕ್ಸಿಜನ್ ಘಟಕವನ್ನು ನಾವಿವತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಎಲ್ಲರ ಸಮ್ಮುಖದಲ್ಲಿ ಡಾಕ್ಟರ್ಸ್ ಅವರು ಹಾಗೂ ನಮ್ಮ ಮಾಜಿ ಕೌನ್ಸಿಲರ್ ಅವರು ಹಾಗೂ ಕೌನ್ಸಿಲರ್ಸ್ ಮತ್ತು ಎಲ್ಲ ನಮ್ಮ ಸಮಿತಿ ಆಕ್ಸಿಜನ್ ಇದರ ಹಾಸ್ಪಿಟಲ್ನ ಸಮಿತಿಯವರ ನೇತೃತ್ವದಲ್ಲಿ ನಾವಿವತ್ತು ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದೆವು. ಈ ವ್ಯಾಪ್ತಿಯಲ್ಲಿ ಇಂಥ ಒಂದು ಆಕ್ಸಿಜನ್ ಘಟಕವನ್ನು ಮೊದಲನೆಯ ಬಾರಿ ಇಲ್ಲಿ ತರಲಿಕ್ಕೆ ನಮ್ಮ ಖಾದರ್ ಸರ್ ಅವರ ಇದಕ್ಕೆ ಅವರಿಗೆ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದು ನಾವು ನಿಜವಾಗಿ ಅಂಥ ಒಂದು ಶಾಸಕರನ್ನು ನಾವು ಪಡೀಲಿಕ್ಕೆ ನಿಜವಾಗಿ ನಾವು ಪುಣ್ಯವಂತರು ಹಾಗೆ ಭಾಗ್ಯವಂತರು ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಇವರು ನಮ್ಮ ಮಾಜಿ ಕೌನ್ಸಿಲರ್ ಅವರು ಹೇಳಿದ ಹಾಗೆ ಪ್ರತಿಯೊಂದು ಕಾರ್ಯವನ್ನು ಇಲ್ಲಿಗೆ ತರಲಿಕ್ಕೆ ಅವರು ಒಂದು ಮೊದಲನೆಯ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ. ಹಾಗಾಗಿ ಪುನಃ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಗರಸಭಾ ವತಿಯಿಂದಲೂ ಹಾಗೆ ನಾನು ಅಧ್ಯಕ್ಷೆ ಆಗಲಿ ಉಪಾಧ್ಯಕ್ಷೆ ಆಗಲಿ ಹಾಗೂ ನಮ್ಮ ಪೌರಾಯುಕ್ತರು ರಾಯಪ್ಪ ಸರ್ ಅವರಾಗಲಿ ನಮ್ಮ ಎಲ್ಲ ತಂಡ ಇದಕ್ಕೆ ನಾವು ನಮ್ಮ ಸಹಕಾರವನ್ನು ಕೊಡಲಿಕ್ಕೆ ನಾವು ಎಲ್ಲರೂ ರೆಡಿಯಾಗಿದ್ದೇವೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಸಹಕರಿಸ್ತೇವೆ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಹಾಗೂ ನನ್ನನ್ನು ಕರೆದು ಇಲ್ಲಿ ನೆರವೇರಿಸಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಸಮಿತಿಯವರಿಗೆ ನಾನು ಧನ್ಯವಾದವನ್ನು ಹೇಳುತ್ತಾ, ಉಲ್ಲಾಲ ಸಮುದಾಯ ಆರೋಗ್ಯ ಕೇಂದ್ರ ಉಲ್ಲಾಲ ನಗರಸಭಾ ವ್ಯಾಪ್ತಿಯಲ್ಲಿದೆ. ಈ ಒಂದು ಆಸ್ಪತ್ರೆ ಮತ್ತು ಮುಸ್ತಫಾ ಇದರ ಅಧ್ಯಕ್ಷರು ಹೇಳಿದಂತಹ ಹಲವಾರು ಉತ್ತಮ ಆರೋಗ್ಯಪೂರ್ಣವಾದ ಯೋಜನೆಗಳನ್ನು ನಮ್ಮೆಲ್ಲರ ಪ್ರೀತಿಯ ವಿಶ್ವಾಸದ ಶಾಸಕರಾದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರು ಈಗಾಗಲೇ ಇಲ್ಲಿಗೆ ತಂದಿದ್ದಾರೆ. ಅದರಲ್ಲಿ ಅವರ ಆ ಯೋಜನೆಯಲ್ಲಿ ಇವತ್ತು ಶಂಕುಸ್ಥಾಪನೆ ನೆರವೇರಿಸುವಂತಹ ಆಕ್ಸಿಜನ್ ಘಟಕ, ಇಲ್ಲೇ ತಯಾರಿಕೆ ಮಾಡುವಂತಹ ಒಂದು ಘಟಕವನ್ನು
ಘಟಕದ ಇವತ್ತು ಆ ಒಂದು ಶಂಕುಸ್ಥಾಪನೆಯನ್ನು ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರು ನೆರವೇರಿಸಿದ್ದಾರೆ. ಮತ್ತು ಅದರ ಸಂಪೂರ್ಣ ಏನು ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗಿದ್ದುಕೊಂಡು ಸಾಮಾಜಿಕ ಚಿಂತನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಸೋನು ಸೂದ್ ಅವರು 45 ಲಕ್ಷ ಮತ್ತು ಅದಕ್ಕೆ ಮಿಕ್ಕಿದ ಏನು 62 ಲಕ್ಷಕ್ಕೆ ಸಂಬಂಧಪಟ್ಟ ಹಣವನ್ನು ಸನ್ಮಾನ್ಯ UT ಖಾದರ್ ಅವರು ಸರ್ಕಾರದ ಜಿಲ್ಲಾಡಳಿತ ವತಿಯಿಂದ ಇದಕ್ಕೆ ಒಂದು ಯೋಜನೆಗೆ ಮಾಡಿರುವಂಥಕ್ಕೆ ನಾನು ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಸನ್ಮಾನ್ಯ UT ಖಾದರ್ ಸಾಹೇಬರವರಿಗೂ ನಮ್ಮ ಎಲ್ಲ ಊರಿನ ಜನರ ಪರವಾಗಿ ಹಾರ್ದಿಕವಾಗಿ ಹೃದಯಾಂತರದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಲ್ಲಿ ಈಗಿರುವಂತಹ ವೈದ್ಯಾಧಿಕಾರಿಗಳು ನಮ್ಮ ಈ ಹಿಂದಿನ ನಮ್ಮ ಇವರಾಗಲಿ ಯಾರು ಪ್ರಸಾದ್ ಅವರಾಗಲಿ ಈಗಿನ ನಮ್ಮ ವಿದ್ಯಾಸಾಗರ್ ಅವರಾಗಲಿ ಅವರ ವೃಂದ ನಿಜವಾಗಲೂ ಬೇರೆ ಎಲ್ಲ ಆಸ್ಪತ್ರೆಗಳಿಗಿಂತಲೂ ಒಂದು ಉತ್ತಮ ರೀತಿಯಲ್ಲಿ ಸಾಮಾಜಿಕ ಬದ್ಧತೆಯಿಂದ ಸ್ವಚ್ಛತಾ ಮತ್ತು ಅದೇ ರೀತಿ ವ್ಯಾಕ್ಸಿನೇಷನ್ ಇನ್ನಿತರ ಕಾರ್ಯಗಳಲ್ಲಿ ಹಲವಾರು ಯಾವುದು ಇಂತಹ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಇದ್ದರೂ ಕೂಡ ಇದೊಂದು ಫೆಸಿಲಿಟಿ ಇರುವಂತಹ ಮತ್ತು ಯಾವುದು ಒಂದು ಸ್ವಂತ ಇರುವಂತಹ ಒಂದು ಆಸ್ಪತ್ರೆಯ ರೂಪದಲ್ಲಿ ಅವರ ಕಾಳಜಿಗೆ ಉಳ್ಳಾಲದ ಜನರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರಿಗೂ ನಮ್ಮ ಶಾಸಕರಿಗೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಲ್ಲಿ ಶಕ್ತಿಯನ್ನು ಭಗವಂತನು ನೀಡಲಿ ಅಂತ ಹಾರೈಸುತ್ತಾ ಬಂದವರ ಎಲ್ಲರಿಗೂ ನಾನು ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು ಅಲ್ಲ.